ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ಸಿನ ವೋಟ್ ಅಧಿಕಾರ್ ಭಾರಿ ಕ್ರಿಮಿನಲ್ ಫ್ರಾಡ್ ಎಂಬ ಅಭಿಯಾನವು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದನ್ನು ಪಕ್ಷದ ಶಪಥ ಎಂದು ಈ ಸಂದರ್ಭದಲ್ಲಿ ಘೋಷಿಸಿದರು. ಬಿಜೆಪಿ ಮತ್ತು ಚುನಾವಣಾ ಆಯೋಗದ್ದು ಹ್ಯೂಜ್ ಕ್ರಿಮಿನಲ್ ಫ್ರಾಡ್ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರುಗಳು ಈ ಬಗೆಗೆ ಮುಕ್ತ ಕ್ಷಮಾಪಣೆ ಕೇಳಬೇಕು ಎಂದು ರಾಹುಲ್ ಗಾಂಧಿಯವರು ಒತ್ತಾಯ ಮಾಡಿದರು. ನಾನು ರಾಹುಲ್ ಗಾಂಧಿಯಲ್ಲೂ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಇಲ್ಲೂ ಈ ವಿಷಯವಾಗಿ ಪ್ರಮಾಣಬದ್ಧನಾಗಿದ್ದೇನೆ. ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ ರಾಜ್ಯಗಳ ಚುನಾವಣಾ ಆಯೋಗದ ವೆಬ್ಸೈಟ್ಗಳನ್ನು ಮುಚ್ಚಿದ್ದಾರೆ. ಏಕೆ ಎಂದು ತಿಳಿಯಬೇಕಾಗಿದೆ ಎಂದು ರಾಹುಲ್ ಗಾಂಧಿಯವರು ಹೇಳಿದರು. ಬೆಂಗಳೂರಿನ ರ್ಯಾಲಿಗೆ ಮೊದಲು ರಾಹುಲ್ ಗಾಂಧಿಯವರು ದಿಲ್ಲಿಯ ಕೆಲವು ಅಂಕಿ ಸಂಖ್ಯೆಗಳ ಸಹಿತ ಪ್ರೆಸ್ ಮೀಟ್ ನಡೆಸಿದ್ರು. ಚುನಾವಣಾ ಆಯೋಗದ್ದು ಸಂವಿಧಾನ ವಿರೋಧಿ ನಡೆ ಎಂದು ಹೇಳಿದ್ರು. 35 ವರ್ಷಗಳಿಂದ ಚುನಾವಣಾ ಆಯೋಗವನ್ನು ಸಮರ್ಥಿಸಿದಂತೆ ಈಗ ಸಮರ್ಥಿಸುವುದು ಸಾಧ್ಯವಿಲ್ಲ ಎಂದು ಸ್ವರಾಜ್ ಇಂಡಿಯಾದ ಮುಖ್ಯಸ್ಥ ಯೋಗೇಂದ್ರ ಯಾದವ್ ಹೇಳಿದರು. ಭಾರತದ ಚುನಾವಣೆಗಳ ಪಾರದರ್ಶಕತೆಗಳ ಬಗೆಗೆ ಹೆಮ್ಮೆಯಿಂದ ಮಾತನಾಡುತ್ತಿದ್ದ ಚುನಾವಣಾ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರು ಇನ್ನು ಭಾರತದ ಚುನಾವಣಾ ಆಯೋಗವನ್ನು ಸಮರ್ಥಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಹೇಳಿದರು. ಸಂಸದ ರಾಹುಲ್ ಗಾಂಧಿಯವರು ಕೆಲವು ವಿಷಯ ಮುಂದಿಟ್ಟು ವೋಟ್ ಚೋರಿ ಎಂದು ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯಾಗಲಿ ಚುನಾವಣಾ ಆಯೋಗವಾಗಲಿ ಈ ಬಗೆಗೆ ತನಿಖೆ ನಡೆಸುವುದು ಬಿಟ್ಟು ಶಪಥ ಗಿಪಥ ಎಂಬಿತ್ಯಾದಿ ಮಾತನಾಡುತ್ತಿದ್ದಾರೆ. ಅದು ಸರಿಯಲ್ಲ ಎಂದು ಅವರು ಹೇಳಿದರು. ರಾಹುಲ್ ಗಾಂಧಿಯವರು ನೀಡಿದ ಅಂಕಿಅಂಶಗಳು ಪರಿಶೀಲಿಸಬೇಕಾದುದಾಗಿದೆ. ನಾನು ಚುನಾವಣಾ ಆಯೋಗವನ್ನ ಪವಿತ್ರವೆಂದು ತಿಳಿದಿದ್ದೆ. ಈಗ ಅದು ಪಾಪಿಯಂತಿದ್ದು ಅದನ್ನು ಪವಿತ್ರ ಮಾಡಬೇಕಾಗಿದೆ. ಮಧ್ಯಪ್ರದೇಶ, ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಗಳ ಬಳಿಕ ನನಗೂ ಸ್ವಲ್ಪ ಅನುಮಾನ ಬಂತು. ಆದರೆ ಸಾಕ್ಷ್ಯಾಧಾರವಿಲ್ಲದೆ ಸುಮ್ಮನಾಗಿದ್ದೆ. ರಾಹುಲ್ ಗಾಂಧಿಯವರು ಈಗ ಕೆಲವು ಸಾಕ್ಷ್ಯಾಧಾರ ನೀಡಿದ್ದಾರೆ. ಅದಕ್ಕೆ ಅಂಕಿಅಂಶದ ಉತ್ತರದ ಬದಲು ಬಿಜೆಪಿಯವರು ಚುನಾವಣಾ ಆಯೋಗದವರು ಬೆದರಿಸುವ ಮಾದರಿಯಲ್ಲಿ ಮಾತನಾಡುತ್ತಿರುವುದು ಸರಿಯಲ್ಲ ಎಂದು ಯೋಗೇಂದ್ರ ಯಾದವ್ ಎಕ್ಸ್ಪೋಸ್ಟ್ ಮಾಡಿದ್ದಾರೆ. ರಕ್ಷಾಬಂಧನವು ಪ್ರೀತಿ, ರಕ್ಷಣೆ ಮತ್ತು ಗೌರವವನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ. ಇಂತಹ ಒಂದು ಹಬ್ಬವು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಶಕ್ತಿನಗರದ ಸಾನ್ನಿಧ್ಯ ಶಾಲೆಯ ಮಕ್ಕಳು ಪತ್ರಕರ್ತರಿಗೆ ರಾಖಿಯನ್ನು ಕಟ್ಟುವ ಮೂಲಕ ರಕ್ಷಾಬಂಧನದ ಮಹತ್ವವನ್ನು ಸಾರಿದರು. ರಕ್ಷಾಬಂಧನವು ಭಾರತೀಯ ಸಂಸ್ಕೃತಿಯ ಪ್ರಮುಖ ಹಬ್ಬಗಳಲ್ಲಿ ಒಂದು. ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ಸಂಬಂಧವನ್ನ ಮತ್ತಷ್ಟು ಗಟ್ಟಿ ಮಾಡುತ್ತಿದೆ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಭಾವನಾತ್ಮಕವಾಗಿಯೂ ತುಂಬಾನೇ ಮಹತ್ವವನ್ನ ಪಡೆದುಕೊಂಡಿದೆ. ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ವಸತಿಯುತ ಶಾಲೆಯ ಮಕ್ಕಳು ತಾವೇ ತಯಾರಿಸಿದಂತಹ ರಾಖಿಯನ್ನ ಪ್ರೆಸ್ ಕ್ಲಬ್ನಲ್ಲಿದ್ದ ಪತ್ರಕರ್ತರಿಗೆ ಕಟ್ಟುವ ಮೂಲಕ ಬಾಂಧವ್ಯದ ಶಕ್ತಿ ಮತ್ತು ಸಂಬಂಧಗಳ ಮೌಲ್ಯಗಳಿಗೆ ಹೆಚ್ಚಿನ ಒತ್ತನ್ನ ನೀಡಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಯನಪೋಯ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ದಂತ ವೈದ್ಯಕೀಯ ವಿಭಾಗ ಇದರ ಆಶ್ರಯದಲ್ಲಿ ಕಾವಳಕಟ್ಟೆಯಲ್ಲಿ ಆರಂಭಿಸಲಿರುವ ಬಾಹ್ಯ ದಂತ ಆರೋಗ್ಯ ಸೇವೆಗಳ ಉದ್ಘಾಟನೆಯು ಆಗಸ್ಟ್ 9 ಶನಿವಾರ ಸಂಜೆ 4:30ಕ್ಕೆ ಕಾವಳಕಟ್ಟೆಯ ಶೇರ್ ಮತ್ತು ಕೇರ್ ಕಾಲೋನಿಯಲ್ಲಿ ನಡೆಯಲಿದೆ ಎಂದು ಯನಪೋಯ ಡೆಂಟಲ್ ಕ್ಲಿನಿಕ್ ಪ್ರಿನ್ಸಿಪಾಲ್ ಡಾ ಲಕ್ಷ್ಮೀಕಾಂತ್ ಚಾತ್ರ ಹೇಳಿದರು. ಅವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸ್ಪೀಕರ್ ಖಾದರ್, ಮಾಜಿ ಸಚಿವ ರಮಾನಾಥರಯ್ಯವರು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬಾಯಿ ಮತ್ತು ದಂತ ಆರೋಗ್ಯ ಸೇವೆಗಳನ್ನು ಸುಧಾರಿಸುವ ಮಹತ್ವದ ಹೆಜ್ಜೆಯಾಗಿ ಯನಪೋಯ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ದಂತ ವೈದ್ಯಕೀಯ ವಿಭಾಗ ಬಾಹ್ಯ ದಂತ ಚಿಕಿತ್ಸಾಲಯ ಕಾವಳಕಟ್ಟೆಯಲ್ಲಿ ಆರಂಭಿಸಲು ನಿರ್ಧರಿಸಿದೆ ಎಂದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ.
ಈ ಕೇಂದ್ರ ತಪಾಸಣೆ, ರೋಗ ನಿರ್ಣಯ, ಅಗತ್ಯ ದಂತ ಚಿಕಿತ್ಸೆ ಒದಗಿಸುವ ಜೊತೆಗೆ ಬಾಯಿ ಮತ್ತು ದಂತ ಆರೋಗ್ಯ ಶಿಕ್ಷಣ, ಸ್ವಚ್ಛತೆ, ಜಾಗೃತಿ ಮತ್ತು ಸಮುದಾಯ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸಲಿದೆ ಎಂದು ಹೇಳಿದರು. ಮತ್ತು ಇದರ ಕಾರ್ಯಕರ್ತರಾದಂಥ ಈ ಒಂದು ಸಮಾರಂಭಕ್ಕೆ ಮುತುರ್ಜಿ ವಹಿಸಿದಂಥ ನಮ್ಮ ಡಾಕ್ಟರ್ ಇಮ್ರಾನ್ ಪಾಷಾ ಅವರು, ದಂತ ವೈದ್ಯಕೀಯ ಮಹಾವಿದ್ಯಾಲಯ ಎನಪಯ ಡೆಂಟಲ್ ಕಾಲೇಜಿನ ಡೀನ್ ಆದಂಥ ಡಾಕ್ಟರ್ ಶ್ಯಾಮ್ ಎಸ್ ಭಟ್ ಅವರು, ನಾನು ಪ್ರಿನ್ಸಿಪಲ್ ಆಫ್ ಎನಪಯ ಡೆಂಟಲ್ ಕಾಲೇಜ್, ಈ ಒಂದು ಸಮಾರಂಭಕ್ಕೆ, ಈ ಪ್ರೆಸ್ ರಿಲೀಸಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಒಂದು ಪ್ರೆಸ್ ರಿಲೀಸು ಯಾಕೆ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಎನಪಯ ದಂತ ಕಾಲೇಜು 1992ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೆ ನಾವು ಜನಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಯಾವ ಒಂದು ಟ್ರೀಟ್ಮೆಂಟ್ಗೂ ಕೂಡ ಚಾರ್ಜ್ ಮಾಡದೆ ನಾವು ಇಷ್ಟು ದಿವಸವರೆಗೆ ಮಾಡ್ತಾ ಇದ್ದೇವೆ. 2005ರಲ್ಲಿ ನಾವು ದೇರ್ಲಕಟ್ಟೆಗೆ ಶಿಫ್ಟ್ ಆಗಿದ್ದೇವೆ ಮಂಗಳೂರಿನಿಂದ. ಅಲ್ಲಿನಿಂದ ನಾವು ನಮ್ಮ ಚೇರ್ಮನ್ ಯಾರು ನಮ್ಮ ಕುಲಪತಿಗಳ ಪ್ರಕಾರ ನಮ್ಮ ದಂತ ಸೇವೆಯನ್ನು ಡೋರ್ ವೈಸ್ ಯಾರು ಪೇಷಂಟಿನ ಮನೆಯ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಥ್ರೂ ಅವರ್ ಪೆರಿಫೆರಲ್ ಸೆಂಟರ್ಸ್. ವಿ ಹ್ಯಾವ್ 11 ಪೆರಿಫೆರಲ್ ಸೆಂಟರ್ಸ್. 11 ಪೆರಿಫೆರಲ್ ಸೆಂಟರು ದಂತ ವೈದ್ಯಕೀಯ ಮಹಾ ಕಾಲೇಜಿಂದ ನಡೀತಾ ಇದೆ ಲಾಸ್ಟ್ 14 ವರ್ಷಗಳಿಂದ. ಅದಕ್ಕಿಂತ ಮೊದಲು ನಮ್ಮದು 10 ಸೆಂಟರ್ಗಳಿತ್ತು, ಈಗ 14 ಸೆಂಟರ್ ಆಗಿ. ಈಗ ನಮ್ಮ 11 ಸೆಂಟರಿಗೆ ಈ ಒಂದು ಸೆಂಟರು ಒಂದು ಹೊಸ ವಿಶೇಷವಾಗಿ ಆಗಿ ಸೇರ್ಪಡೆಯಾಗಿದೆ. ಮಿಸ್ಟರ್ ಹಕೀಮ್ ಅವರ ಒಂದು ಸಹಭಾಗಿತ್ವ, ನಮ್ಮ ಕಾಲೇಜಿನಲ್ಲಿ 2000 ಇಸ್ವಿಯಲ್ಲಿ ಪಾಸಾದಂಥ ದಂತ ವೈದ್ಯಕೀಯ ಸ್ಟೂಡೆಂಟ್ಸು ಅವರ ಒಂದು ಹಣದ ಸಲಕರಣೆ ಕೊಟ್ಟು ಈ ಒಂದು ಸೆಂಟರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ದಂತ ವೈದ್ಯಕೀಯ ಚೇರುಗಳು, ಉಪಕರಣಗಳು, ಅದಕ್ಕೆ ಬೇಕಾಗುವಂಥ ಎಲ್ಲ ಸಾಮಾನುಗಳನ್ನು ನಮ್ಮ ಈ 2000 ಬ್ಯಾಚ್ ಏನು ಹೇಳ್ತೇವೆ, ಮಿಲಿನಿಯಂ ಬ್ಯಾಚ್ ಅಂತ ಕರಿತೇವೆ ನಾವು, ಆ ಬ್ಯಾಚಿನ ಸ್ಟೂಡೆಂಟ್ಸು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಹಣವನ್ನು ಸಂಗ್ರಹಿಸಿ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಸಲಕರಣೆಯನ್ನು ಕೊಟ್ಟಂಥ ಅವರಿಗೆ ನಾನು ಕೃತಜ್ಞತೆಯೆಂದು ಭಾವಿಸುತ್ತೇನೆ. ಅವರು ತಮ್ಮ ಒಂದು ಸಾರ್ಥಕವಾಗಿ ಮುಗಿಸಿದಂತಹ ಪ್ರೋಗ್ರಾಮ್ ನಮ್ಮ ಕಾಲೇಜಿನಲ್ಲಿ ಅದಕ್ಕೆ ಸರಿಯಾಗಿ ಒಂದು ಸ್ಪಂದಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ನಾನು ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ನಾವು ಹೇಗೆ ಹಂಚಿಕೊಳ್ತಾ ಇದ್ದೇವೆ ಅಂತ ಹೇಳಿದರೆ, ಎಲ್ಲ ಉಪಕರಣಗಳನ್ನು ಕೊಟ್ಟು ಕೂಡ ನಮ್ಮ ಸೈಡಿನಿಂದ, ನಮ್ಮ ಕಾಲೇಜಿನ ವತಿಯಿಂದ ಒಂದು ಸ್ಟಾಫನ್ನು ಅಲ್ಲಿಗೆ ಕಳಿಸಿ ಪ್ರತಿ ವಾರದಲ್ಲಿ ಒಂದು ದಿವಸ ರೋಗಿಗಳ ಆರೈಕೆಯನ್ನು, ದಂತವೈದ್ಯಕೀಯ ಆರೈಕೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ನಮ್ಮ ಇಮ್ರಾನ್ ಪಾಷಾ ಅವರು ಮುತುವರ್ಜಿಯಾಗಿ ಮುಂದುವರಿಸಿಕೊಂಡು ಹೋಗುವ ಭರವಸೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಜನಪರ ಕಾಳಜಿಯನ್ನು ನೀವು ಎಲ್ಲ ಒಂದು ಜನಸಂಖ್ಯೆ, ಎಲ್ಲ ಕಮ್ಯುನಿಟಿಗೂ ಸ್ಪ್ರೆಡ್ ಮಾಡಿ ಅವರೆಲ್ಲರಿಗೂ ಯೂಸ್ ಮಾಡುವಂಥ ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದು ಈ ಪ್ರೆಸ್ ರಿಲೀಸಿನ ಉದ್ದೇಶ. ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ನಾವೀಗ ಮಾಡ್ತಾ ಇದ್ದೇವೆ. ಅದು ಕಾವಲ್ಕಟ್ಟೆಯಲ್ಲಿ ನಾಳೆ ಓಪನ್ ಆಗುವಂಥ ಈ ಪರ್ಟಿಕ್ಯುಲರ್ ಹೊಸ ಸೆಂಟರ್ ನಮ್ಮದು, ನಮ್ಮ ದಂತ ವೈದ್ಯಕೀಯ ಕಾಲೇಜಿನ ಹೊಸ ಸೆಂಟರ್. ಈ ಸೆಂಟರಿಗೆ ತಮ್ಮೆಲ್ಲರ ಸಹಭಾಗಿತ್ವವನ್ನು ನಾನು ಕೋರ್ತೇನೆ. ನಾಳೆ ಮಧ್ಯಾಹ್ನ 4:15 ನಮ್ಮ ಶಾಸಕರಾದಂಥ ಮತ್ತು ನಮ್ಮ ಸ್ಪೀಕರ್ ಆದಂಥ ನಮ್ಮ ಖಾದರ್ ಸಾಹೇಬರು ಬರ್ತಾರೆ. ಮತ್ತು ಅವರ ಜೊತೆಗೆ ಈ ರಮನಾಥ್ ರೈ ಅವರು ಕೂಡ ನಮಗೆ ಸ್ಪಂದಿಸಿ ಬರ್ತೇನೆ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸುದ್ದಿಗೋಷ್ಠಿಯಲ್ಲಿ ಯನಪೋಯ ಡೆಂಟಲ್ ಕ್ಲಿನಿಕ್ನ ಡೀನ್ ಡಾಕ್ಟರ್ ಶಾನ್ ಎಸ್ ಭಟ್, ಡಾಕ್ಟರ್ ಮೊಹಮ್ಮದ್, ಡಾಕ್ಟರ್ ಅಬ್ದುಲ್ ಮುಬೀನ್, ಡಾಕ್ಟರ್ ಶಾಂತಿ, ಡಾಕ್ಟರ್ ಇಮ್ರಾನ್ ಪಾಷಾ, ಸಂಯೋಜಕ ಹಕೀಂ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಮಂಗಳೂರಿನ ಕುಳಾಯಿಯಲ್ಲಿರುವ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಗಸ್ಟ್ 9ರಿಂದ 17ರವರೆಗೆ 9 ದಿನಗಳ ಕಾಲ ಭಕ್ತಿ, ಸಂಸ್ಕೃತಿ ಮತ್ತು ಆನಂದದಿಂದ ತುಂಬಿದ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ನಾಮನಿಷ್ಠ ದಾಸ್ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ದೇವಳದಲ್ಲಿ 9 ದಿನಗಳ ಕಾಲ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ.
ಆಗಸ್ಟ್ 9ರಂದು ಬಲರಾಮ ಜಯಂತಿ ಹಾಗೂ ಸುರತ್ಕಲ್ ಜಂಕ್ಷನ್ನಿಂದ ದೇವಸ್ಥಾನದವರೆಗೆ ರಥೋತ್ಸವ, ಆಗಸ್ಟ್ 10ರಿಂದ 15ರವರೆಗೆ ಡೋಲೋತ್ಸವ, ಆಗಸ್ಟ್ 16ರಂದು ಜನ್ಮಾಷ್ಟಮಿ ಆಚರಣೆ, ಆಗಸ್ಟ್ 17ರಂದು ಶ್ರೀಲಾ ಪ್ರಭುಪಾದರ ವ್ಯಾಸಪೂಜೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. This year we have 1 year we are completing of our temple. Last year we have inaugurated our temple at Kulai. Totally we have 5 acres of land there and build a beautiful temple, and everybody is welcome if you have still not come. So we are completing 1 year. So we have yearly festival. Starting on the Balaram Jayanti, we are having in the morning Abhisheka, and in the evening we are having Rathotsava. 8 o'clock morning Abhisheka, and evening 4 o'clock from Suratkal we have Rathotsava. And then for the whole week there are festivals, and on 16th there is Shri Krishna Janmashtami, and on 17th we have the appearance of ISKCON Acharya, His Divine Grace A.C. Bhaktivedanta Swami Srila Prabhupada. So this all initiative started with teaching online. When the COVID, I was there in Mangalore for 20 years, and most of the time going to colleges and trying to teach Gita, and some response was going on, and then suddenly the COVID came, and the same classes we transferred to the online platform, and we had various challenges because many people feel we never knew online there is some kind of this kind of a situation, because data is free. We didn't know it is possible, but we are forced to use it, and we found it exciting. Millions of people got connected. In fact, 1 million people, 10 lakh people joined the course. And we crossed various barriers. Generally, people think only sadhus can teach. We made all the people who are coming online with us join us in teaching Gita. Many people feel women cannot teach. We have here, she is teaching also our department. In fact, 70% teachers we had were ladies. They had time, and they also joined us in teaching. We taught in 12 languages, various times of the day in various languages, children separate and all. That effort is still continuing, and by online, most of the donations came by online. 25 crore Dakshina we got over 5-year period, and we built a beautiful temple, and now we are building a huge college there that is much bigger than the temple. Temple is 25,000 square feet, college is 35,000 square feet. It is coming in the same campus just to teach Gita. Many people feel Gita, what is there, Swamiji? Gita means do your duty. We have 3-year courses, 6 courses in Gita, one after. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. ಮಂಗಳೂರು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಟಿದ ಕೂಟ ಕಾರ್ಯಕ್ರಮವು ಮಂಗಳೂರಿನ ಮಲ್ಲಿಕಟ್ಟೆಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಸೀರೆ ಅರಳಿಸಿ ಉದ್ಘಾಟಿಸಿದರು. ಮಾಜಿ ಸಚಿವರಾದ ರಮಾನಾಥ ರೈ ಅವರು ಮಾತನಾಡಿ, ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಟಿಕೂಟ ಕಾರ್ಯಕ್ರಮದ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನ ನಡೆಯುತ್ತಿದೆ. ಇಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಡೆಯಲಿ ಎಂದು ಶುಭ ಹಾರೈಸಿದರು. ಗಟ್ಟಿ ಅವ್ರನ್ನ ಭಾಷೆ ಇಟ್ಟು ಮಾತ್ರ ಸಾಧ್ಯ. ಕರೆಕ್ಟ್. ಇನ್ನು ಕೇರಳ ಅವರು ನಾವು ಕೈತಲ್ಲ ಅಲ್ಪ ಮಾತ ಜಾತಿಗೆ ಒಂದೇ ಭಾಷೆ ಮಾಡ್ತೇವೆ. ಅವು ಹಿಂದೂ ಅವಳು, ಮುಸ್ಲಿಂ ಅವಳು, ಕ್ರಿಶ್ಚಿಯನ್ ಅವಳು ಏನು ಮಾತ್ರ ಮಳೆಯಲ್ಬಾರ್ದು. ಓಲಂಪನ್ನ ಪರ್ಪ ಅವು ಕೇವಲ ಒಂದು ಧರ್ಮದಲ್ಲಿ ಸೀಮಿತವಾಯಿತು, ಮಾತ್ರ ಜಾತಿ ಧರ್ಮ ಭಾಷೆಗೆ ಸೀಮಿತವಾಯಿತು. ಅಂಚನೆ ತಮಿಳ್ನಾಡಲ್ಲಿ ಅಂತೇಳಿ ಒಂದೇ ಭಾಷೆ ಮಾಡ್ತೇವೆ, ಅಲ್ಲ ಪರ್ಪಲ್ ಅಂತೇಳಿ ಅವು ಒಂದೇ ನಮ್ಮ ಪೊಂಗಲ್ ಒಂದು ನಮ್ಮ ಭಾರಿ ಅರ್ಥಗರ್ಭಿತವಾಯಿತು ವಿಚಾರ. ನೀವು ವಿಷಯ ಅರ್ಥ ಮಾಡ್ತಾರೆ. ಅಲ್ಪ ಮಧ್ಯ ಘರ್ಷಣೆಯಲ್ಲಿ ಜಾತಿದ ಒಂದು ಭಾವನೆ ಹೇಳಿಲ್ಲ.
ಅಂಚಾದ ಜಾತಿಯ ಮತೀಯ ಸಂಘಟನೆ ಕೂಡ ಅಧಿಕಾರ ಬರ್ತದೆ ಅಲ್ಪ ಅಲ್ಪ ತುಲೆ ರಾಜಕೀಯವಾದ ಪಾತ್ರ ಬಿಜೆಪಿ ಒಂದೇ ಒಂದು ಸೀಟ್ ಬರ್ತದೆ ಅಲ್ಪ ಅವು ಕೇರಳವು ಅಥವಾ ತಮಿಳುನಾಡು ದಾಯ ಬರ್ತದ ಅಲ್ಪ ಭಾಷೆದ ಒಂದು ಬಾಂಧವ್ಯವನ್ನು ಗಟ್ಟಿ ಬಂತು ಕೂಪಿಡ್ದವರ ಮಾತ ಜಾತಕಲ ಒಂದೇ ಕೂಪಿಡಿ ಒಂದು ಕಟ್ಟುನಂತಿನ ಕೆಲಸನು ಇನಿ ಆ ಒಂದು ಭಾಷೆ ಮಲ್ಪುಡುವನ್ನು ಬಾರಿಸುತ್ತೇವೆ ಐಕೆ ಬಿಡಿ ಮೇಲೆ ಮಲ್ಪನ ಮಾತ್ರ ಧರ್ಮ ಹೂವೆ ಆದಿಪ್ಪು ಐಟ ಭಾಷೆಯನ್ನು ನಮ್ಮ ಒಟ್ಟಾದ ಪತ್ತೊಂದಂಡ ಮಾತ ಸಮಾಜಕ್ಕೂ ನಮ್ಮ ಒಟ್ಟಿಗೆ ಸೇರಿಸಾರ ಆಪುಡು ಬಂದ ಪಾತ್ರ. ಕಾರ್ಯಕ್ರಮದ ಬಗ್ಗೆ ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಚಂದ್ರಕಲಾ ಜೋಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆತ್ತನ ಕನತಿನ ಇಲ್ಲದ ಅಂಜೋನಕುಲು ಕಂಡಗ ಹೋದು ಕಾಯದ ಪೋಲು ಕಂಡಗ ಊರೊಂದಿತ್ತರು ಅಂಚನೆ ಕಣ್ಣಿನ ಕುತ್ತೊಂದಿತ್ತರು ನೆಕ್ ಕಾಪು ಕುತ್ತುನೊಂದು ಪನೊಂದಿತ್ತರು ಇದು ದಾಯ ಮಂತೊಂದಿತ್ತರೆಂದು ಪಂಡ ಬುಲೆಕ್ ಒವ್ವೇ ರೀತಿದ ಪುರಿಕ ಬಾಧೆ ಬಲ್ಲಿ ಪಂತುನ ಒಂಜಿ ಕಾರಣ ಅಂಚನೆ ಏರ್ನಲ ಒಂಜಿ ಕೆಟ್ಟ ದೃಷ್ಟಿಯದಿಂದ ಕಣ್ಣು ಆ ಬುಲೆಕ್ ಬೂರ ಬಲ್ಲಿ ಪಂತುನ ಒಂಜಿ ಕಾರಣಲ್ಲ ಈ ಕಾಪು ಕುತ್ತುನ ಒಂಜಿ ಪದ್ಧತಿನ ಮಂತೊಂದಿತ್ತರು. ಈ ಸಂದರ್ಭ ಮಂಗಳೂರಿನ ಹೆಸರನ್ನು ವಿಶ್ವಕ್ಕೆ ಪರಿಚಯಿಸಿದ ಮಂಗಳೂರಿನ ಕುವರಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಪುರಸ್ಕೃತೆ ರೆಮೋನಾ ಇವೆಟ್ಟಾ ಪಿರೇರಾ ಹಾಗೂ ಕಾಂಗ್ರೆಸ್ ನಗರ ವ್ಯಾಪ್ತಿಯ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಅಪ್ಪಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮಿತಾ ಡಿ ರಾವ್, ರಾಜ್ಯ ಕಾರ್ಯದರ್ಶಿ ನೀತು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ, ಕಾಂಗ್ರೆಸ್ನ ಹಿರಿಯ ಮುಖಂಡ ದಕ್ಷಿಣ ಬ್ಲಾಕ್ ಅಧ್ಯಕ್ಷ ಸಲೀಂ, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಶಾಲೆಟ್ ಪಿಂಟೋ, ನಗರ ಬ್ಲಾಕ್ ಅಧ್ಯಕ್ಷೆ ರೂಪಾ ಚೇತನ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು. ಯಾವುದೇ ಶಸ್ತ್ರಚಿಕಿತ್ಸೆಯು ಅನಸ್ತೇಶಿಯಾ ಸಹಕಾರವಿಲ್ಲದೆ ಸಾಧ್ಯವಿಲ್ಲ. ಶಸ್ತ್ರಚಿಕಿತ್ಸಕರಿಗೆ ಈ ಕ್ಷೇತ್ರದ ಬಗ್ಗೆ ಗೌರವವಿರಬೇಕು. ಆಧುನಿಕ ಶಸ್ತ್ರಚಿಕಿತ್ಸೆಯ ಸುಧಾರಿತ ಭವಿಷ್ಯಕ್ಕೆ ಅನಸ್ತೇಶಿಯಾ ಪೂರಕವಾಗಿದೆ ಎಂದು ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿ ಪ್ರೊಫೆಸರ್ ಶಾಂತಾರಾಮ ಶೆಟ್ಟಿ ಅವರು ಹೇಳಿದರು. ಅವರು ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಅನಸ್ತೇಶಿಯಾಲಜಿ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದ ವತಿಯಿಂದ ಇಂಡಿಯನ್ ಸೊಸೈಟಿ ಆಫ್ ಅನಸ್ತೇಶಿಯಾಲಜಿಸ್ಟ್ ಇದರ ಸಹಯೋಗದೊಂದಿಗೆ ದೇರಳಕಟ್ಟೆಯಲ್ಲಿ ನಡೆದ ಇಸಕಾನ್ ಕರ್ನಾಟಕ 2025 ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಗಿಲ್ಬರ್ಟ್ ಎಂಬ ರೋಗಿಗೆ ಕುತ್ತಿಗೆಯಲ್ಲಿದ್ದ ರಕ್ತನಾಳದ ಟ್ಯೂಮರ್ಗೆ ಸರ್ಜನ್ ಡಾಕ್ಟರ್ ಜಾನ್ ಕೊಲಿನ್ ಅವರು ಶಸ್ತ್ರಚಿಕಿತ್ಸೆ ಮಾಡಿದ ವೇಳೆ ಅನಸ್ತೇಶಿಯಾ ನೀಡಲಾಗಿತ್ತು. ಇಂದಿಗೂ ಅದು ವೈದ್ಯಕೀಯ ಇತಿಹಾಸದಲ್ಲಿ ಸ್ಮರಣೀಯ ಘಟನೆಯಾಗಿ ಉಳಿದಿದೆ. ಅನಸ್ತೇಶಿಯಾ ವಿಭಾಗದ ಅಥವಾ ಕ್ಷೇತ್ರದಲ್ಲಿ ಸೇವೆ ಮಾಡುವವರ ಸಂಯಮ, ಜವಾಬ್ದಾರಿ ಮತ್ತು ಮಹತ್ವವನ್ನು ನಾನು ನೇರವಾಗಿ ಕಂಡುಬಂದಿದ್ದೇನೆ ಎಂದರು. William Collins Morton. It was on the 18th of October, if I remember right, that he anesthetized the first patient, and it was a vascular tumor in the neck, as the history says. And John Collins was the surgeon, and Gilbert was the patient, and that was the most successful first anesthesia ever given. And I had the pleasure of seeing the Ether Dome in the Massachusetts General Hospital. It still remains as a monument to the beginning of anesthesia in the world. And I feel it is almost equal to what Alexander Fleming has done much later in 1928, the penicillin which came into being, or for us, for all the physicians, surgeons, X-ray is such an important part of history that William Röntgen had discovered the X-rays. These are the three monumental inventions in the history of medicine. And Morton's opened the vistas. From ether we went on to nitrous oxide, the laughing gas. We went on to chloroform. We went on to betazole. We went on to propofol and benzodiazepine, and so many drugs which have come into being. And the surgeon and the anesthetist are so confident that nothing can happen. The death rate or the mortality rate, which was much more to almost 1 in lakh, has come down to almost 1 in 250,000. ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಡೀನ್ ಡಾಕ್ಟರ್ ಸಂದೀಪ್ ರೈ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು.
Ravindra took the initiative of starting a difficult airway. The reason was probably one of us, when we brought very difficult cases to intubate, he said, no, we are also as good as everybody else, and they took the challenge from then on. And I, as a pediatric surgeon, have a lot of regard for this, simply because every time I wanted to do a bronchoscopy, at that time we had a bronchoscope which was part ventilating, part visualizing. So I'm talking about 25 years back. So when we could put a bronchoscope in, and then they will make the saturation to come to 100 and then say, okay, now is your chance. ಕಾರ್ಯಾಗಾರದ ಸಂಘಟನಾ ಮುಖ್ಯಸ್ಥರಾದ ಡಾಕ್ಟರ್ ಆನಂದ ಬಂಗೇರ, ಕಾರ್ಯದರ್ಶಿ ಶ್ರೀಪಾದ ಜಿ ಮೆಹಂದಲೆ, ಅನಸ್ತೇಶಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅವಿನಾಶ್ ಭಂಡಾರಿ ಹಾಗೂ ವಿವಿಧ ವಿಭಾಗಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಕಾರ್ಯಾಗಾರದ ನಿರ್ದೇಶಕಿ ಡಾಕ್ಟರ್ ಸುಮಲತಾ ಅವರು ಸ್ವಾಗತಿಸಿದರು. ಸಮ್ಮೇಳನದ ಸಹ ಸಂಯೋಜಕ ಡಾಕ್ಟರ್ ಗೋವಿಂದ್ ರಾಜ್ ಭಟ್ ವಂದಿಸಿದರು. ಡಾಕ್ಟರ್ ಸ್ನೇಹ ಗಂಗಾ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ. ಜಾಗತಿಕ ಡೇಟಾ ಸಂಸ್ಥೆಯಾದ ನಂಬಿಯೋ ಪ್ರಕಟಿಸಿದ 2025ರ ಮಧ್ಯಭಾಗದ ಸುರಕ್ಷತಾ ಸೂಚ್ಯಂಕ ವರದಿಯಲ್ಲಿ ಮಂಗಳೂರು ನಗರವು ಭಾರತದ ಅತ್ಯಂತ ಸುರಕ್ಷಿತ ನಗರವೆಂಬ ಸ್ಥಾನವನ್ನು ಪಡೆದುಕೊಂಡಿದೆ. 74.2 ಸುರಕ್ಷತಾ ಅಂಕಗಳೊಂದಿಗೆ ದೇಶದಲ್ಲಿ ಅಗ್ರಸ್ಥಾನದಲ್ಲಿರುವ ಮಂಗಳೂರು ಜಾಗತಿಕ ಮಟ್ಟದಲ್ಲಿ 49ನೇ ಶ್ರೇಯಾಂಕವನ್ನು ಗಳಿಸಿದೆ. ನಗರದ ಈ ಉನ್ನತ ಶ್ರೇಯಾಂಕಕ್ಕೆ ಇಲ್ಲಿನ ಕಡಿಮೆ ಅಪರಾಧ ಪ್ರಮಾಣ, ಪರಿಣಾಮಕಾರಿ ನಾಗರಿಕ ಮೂಲಸೌಕರ್ಯ ಮತ್ತು ಸುರಕ್ಷತೆಯ ಬಗೆಗಿನ ಸಾರ್ವಜನಿಕರ ಗ್ರಹಿಕೆ ಪ್ರಮುಖ ಕಾರಣವಾಗಿವೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ತನ್ನ ಶ್ರೇಯಾಂಕವನ್ನು ಸುಧಾರಿಸಿಕೊಳ್ಳುತ್ತಿರುವ ಮಂಗಳೂರು ಸಾರ್ವಜನಿಕ ಸುರಕ್ಷತೆ ಮತ್ತು ವಿಶ್ವಾಸದ ವಿಷಯದಲ್ಲಿ ದೇಶದ ಇತರ ನಗರಗಳನ್ನು ಮೀರಿ ಅಗ್ರಸ್ಥಾನಕ್ಕೇರಿದೆ. ಈ ಪಟ್ಟಿಯಲ್ಲಿ ಮಂಗಳೂರು ಮೊದಲ ಸ್ಥಾನದಲ್ಲಿದ್ದರೆ ಗುಜರಾತ್ ರಾಜ್ಯದ ವಡೋದರಾ, ಅಹಮದಾಬಾದ್ ಮತ್ತು ಸೂರತ್ ನಗರಗಳು ಕ್ರಮವಾಗಿ 2, 3 ಮತ್ತು 4ನೇ ಸ್ಥಾನಗಳನ್ನು ಪಡೆದಿವೆ. ಇನ್ನುಳಿದಂತೆ ಜೈಪುರ, ನವಿ ಮುಂಬೈ, ತಿರುವನಂತಪುರಂ, ಚೆನ್ನೈ, ಪುಣೆ ಮತ್ತು ಚಂಡೀಗಢ ನಗರಗಳು ಭಾರತದ ಅಗ್ರ 10 ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಇದಕ್ಕೆ ತದ್ವಿರುದ್ಧವಾಗಿ ರಾಷ್ಟ್ರ ರಾಜಧಾನಿ ದಿಲ್ಲಿಯು 59.03 ಅಪರಾಧ ಸೂಚ್ಯಂಕದೊಂದಿಗೆ ದೇಶದ ಅಸುರಕ್ಷಿತ ನಗರಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ದಿಲ್ಲಿಯೊಂದಿಗೆ ನೋಯ್ಡಾ ಮತ್ತು ಗಾಜಿಯಾಬಾದ್ ಕೂಡ ಮಹಿಳಾ ಸುರಕ್ಷತೆ ಮತ್ತು ಹೆಚ್ಚುತ್ತಿರುವ ಬೀದಿ ಅಪರಾಧಗಳ ಕಾರಣದಿಂದಾಗಿ ಶ್ರೇಯಾಂಕದಲ್ಲಿ ಕೆಳಮಟ್ಟದಲ್ಲಿದೆ. ನಂಬಿಯೋ ಸುರಕ್ಷತಾ ಸೂಚ್ಯಂಕವನ್ನು ವಿಶ್ವಾದ್ಯಂತ ಬಳಕೆದಾರರು ನೀಡುವ ಮಾಹಿತಿ ಮತ್ತು ಸಮೀಕ್ಷೆಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗುತ್ತದೆ. ಇದು ದೈನಂದಿನ ಜೀವನದಲ್ಲಿನ ಸುರಕ್ಷತೆಯ ಗ್ರಹಿಕೆ, ಅಪರಾಧಗಳ ಕುರಿತಾದ ಆತಂಕ ಮತ್ತು ಕಾನೂನು ಪಾಲನೆಯ ಪರಿಣಾಮಕಾರಿತ್ವವನ್ನು ಅಳೆಯುವ ಮಾಪನವಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ಮಂಡಿಸಿದ್ದ ಆದಾಯ ತೆರಿಗೆ ಮಸೂದೆ 2025 ವಾಪಸ್ಸು ತೆಗೆದುಕೊಂಡರು ಹಾಗೂ ಮುಂದೆ ಹೊಸ ಮಸೂದೆ ಮಂಡಿಸುವುದಾಗಿ ಹೇಳಿದರು. ಲೋಕಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಮಂಡಿಸಲಾಗಿತ್ತು. ಮಸೂದೆಯ ಬಗೆಗೆ ಸಾಕಷ್ಟು ಟೀಕೆಗಳು ಎದ್ದಿದ್ವು. ಕೊನೆಗೆ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದ ಹಣಕಾಸು ಮಸೂದೆ 2025 ವಾಪಸ್ಸು ಪಡೆದುಕೊಂಡರು. ಮಸೂದೆಯ ಬಗೆಗೆ ಸೆಲೆಕ್ಟ್ ಸಮಿತಿಯು ಕೆಲವು ತಿದ್ದುಪಡಿಗಳನ್ನು ಸೂಚಿಸಿತ್ತು. ಆಗಸ್ಟ್ 11ರಂದು ತಿದ್ದುಪಡಿ ಮಾಡಿದ ಮಸೂದೆಯನ್ನು ಮಂಡಿಸಲಾಗುವುದು ಎಂಬ ಸೂಚನೆಯನ್ನು ನೀಡಲಾಗಿದೆ. ಹಲವು ಹಣಕಾಸು ನಿಯಮಗಳು, ತೆರಿಗೆ, ಸುಂಕ ಇತ್ಯಾದಿ ಬದಲಾದ್ದರಿಂದ ಮಸೂದೆಯಲ್ಲಿ ತಿದ್ದುಪಡಿ ಅನಿವಾರ್ಯ ಎಂದು ಈ ಸಂದರ್ಭದಲ್ಲಿ ಸಚಿವೆ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ. ಬೈಂದೂರು ತಾಲೂಕಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮೇಕೋಡು 11ನೇ ಉಳ್ಳೂರು ಇಲ್ಲಿ ವರಮಹಾಲಕ್ಷ್ಮಿ ವೃತವು ರೈತ ಸಿರಿ ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಕಾರದೊಂದಿಗೆ ಕೆಆರ್ಎಸ್ಎಸ್ ಸಂಘ ಪ್ರಾಯೋಜಿತ ಸಂಭ್ರಮದಲ್ಲಿ ನಡೆಯಿತು. ಕೆಆರ್ಎಸ್ಎಸ್ ಸಂಘ ಪ್ರಾಯೋಜಿತ ಜಂಟಿ ಆಶ್ರಯದಲ್ಲಿ ಮೇಕೋಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ದೇವತಾ ಪ್ರಾರ್ಥನೆ, ಶ್ರೀದೇವರ ಪ್ರೀತ್ಯರ್ಥವಾಗಿ ಮಹಿಳೆಯರ ಸೌಭಾಗ್ಯಕ್ಕಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ವರಮಹಾಲಕ್ಷ್ಮಿ ದೇವಿಗೆ ಸೀರೆ ಉಡಿಸಿ ಕಲಶವಿಟ್ಟು ವಸ್ತ್ರ, ಒಡವೆ, ದನಕನಕಾದಿಗಳನ್ನಿಟ್ಟು ಫಲವಸ್ತುಗಳು, ಅರಿಶಿನ ಕುಂಕುಮ, ನೈವೇದ್ಯಕ್ಕೆ ಹಣ್ಣು ಹಂಪಲುಗಳನ್ನು ಮಹಾಲಕ್ಷ್ಮಿ ದೇವಿಯ ಮುಂದಿಟ್ಟು ವಿಶೇಷವಾಗಿ ವೇದಮೂರ್ತಿ ಡಾಕ್ಟರ್ ಭರತ್ ಐತಾಳ್ ಹಾಗೂ ತಂಡದವರಿಂದ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಸಂಕಲ್ಪವನ್ನು ಮಾಡಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು.
ಸಾವಿರಾರು ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. 9 ವರ್ಷಗಳ ಹಿಂದೆ 8 ವರ್ಷಗಳ ಹಿಂದೆ ಆರಂಭವಾದಂಥ ಈ ವರಮಹಾಲಕ್ಷ್ಮಿ ವ್ರತ ಬಹುಶಃ ದೇಶದ ನಾನಾ ಭಾಗಗಳಲ್ಲಿ ನಮ್ಮ ಊರಿನ ಸಮೀಪದ ಅನೇಕ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಇಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಉತ್ತರಳ್ಳಿ ಹಾಗೆ ಬೇರೆ ಬೇರೆ ಈ DSPಗಳಲ್ಲಿ ಹೆಚ್ಚಾಗಿ ನಡೀತಾ ಇರುವಂಥ ಕಾರ್ಯಕ್ರಮಗಳನ್ನು ನಾವು ಹಲವಾರು ವರ್ಷಗಳಿಂದ ನೋಡಿದ್ದೇವೆ. ಬಹುಶಃ ಆ ನಿಟ್ಟಿನಲ್ಲಿ ಇಲ್ಲಿಯ ಮಹಿಳೆಯರಿಗೆ ಇಲ್ಲಿಯ ಭಕ್ತರಿಗೆ ಅನುಕೂಲ ಆಗಬೇಕು, ಅವರ ಭಕ್ತಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಕಳೆದ 8 ವರ್ಷಗಳ ಹಿಂದೆ ಕಳಸವಾಗಿ ಬಡಿಸುವ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ, ಯಶೋಧ ದೇವಾಡಿಗ ಅಧ್ಯಕ್ಷರು, ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಹಾಗೂ ಪದಾಧಿಕಾರಿಗಳು, ಶ್ರೀ ಕ್ಷೇತ್ರ ಮೇಕೋಡು ಆಡಳಿತ ಮಂಡಳಿ ಹಾಗೂ ಜೀರ್ಣೋದ್ಧಾರ ಸಮಿತಿ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೇಕೋಡು 11ನೇ ಉಳ್ಳೂರು, ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಡುಪಿ ಜಿಲ್ಲೆ ಹಾಗೂ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿಯವರ ಜಂಟಿ ಆಶ್ರಯದಲ್ಲಿ 2025-26ನೇ ಸಾಲಿನ ಕ್ರೀಡಾ ಚಟುವಟಿಕೆಗಳ ಕುರಿತಾಗಿ ಸಭೆ ಮತ್ತು ಕ್ರೀಡಾ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಸಂಭ್ರಮದಿಂದ ನಡೆಯಿತು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಡುಪಿ ಜಿಲ್ಲೆ ಇಲ್ಲಿನ ಉಪನಿರ್ದೇಶಕರಾದ ಮಾರುತಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣ ಸಂಸ್ಥೆ ಹಾಗೂ ಪೋಷಕರು ನೀಡುವ ಪ್ರೋತ್ಸಾಹಗಳನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಬೆಳೆಯಬೇಕು ಎಂದರು. ಇಲಾಖೆ ಸಂಬಂಧಪಟ್ಟಂತ ಕೆಲಸಗಳು ಒದಗಿಸಿಕೊಂಡು ನಾನು ಸಾಕಷ್ಟು ಕೆಲಸ ಕೊಡ್ತೀನಿ. ಕಾರಣ ಏನಂತಂದ್ರೆ, ನಾವು ನೀಟ್ ಸಿಇಟಿ ನೋಡಲ್ ಅಧಿಕಾರಿ ಆದಪ್ಪ ಅಂದ್ರೆ ಸರಿ ಸರ್ ಓಕೆ, ಇನ್ನೊಂದು ಕಮಿಟಿಗೆ ಹಾಕ್ತೀವಿ ಓಕೆ, 10 ಕಮಿಟಿಗೆ ಹಾಕಿದ್ರೆ ಅವ್ರು ಮಾಡ್ತಾರೆ. ಕಾರಣ ಸಣ್ಣ ಕಾಲೇಜು ಅದ್ರ ಜೊತೆಗೆ ಅಧ್ಯಕ್ಷನಲ್ಲಿ ಕೆಲಸ ಇರ್ತದೆ, ಎಲ್ಲೂ ಕೂಡ ಒತ್ತಡ ಇರ್ತದೆ ಪ್ರಿನ್ಸಿಪಾಲ್, ಆದ್ರೂ ಕೂಡ ಪ್ರತಿಯೊಂದು ಕೂಡ ವರ್ಗಿಸ್ ಯಾವ ಕೆಲಸ ಹೇಳಿದ್ರು ಕೂಡ ಸರಿ ಸರ್ ನೋ ಅಂತಕ್ಕಂಥ ಮಾತೇ ಇಲ್ಲ. ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿಯ ಪ್ರಾಂಶುಪಾಲರಾದ ಗಣೇಶ ಮೊಘವೀರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಂದಿನ ವೈಜ್ಞಾನಿಕ ಭರಾಟೆಯಲ್ಲಿ ಕ್ರೀಡೆಯ ಮಹತ್ವವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಸ್ಫೂರ್ತಿದಾಯಕವಾದ ಕ್ರೀಡಾ ಕ್ಷೇತ್ರವನ್ನು ಮುನ್ನಡೆಸಲು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಎಂದರು. ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಮೊದಲ ಆದ್ಯತೆಯನ್ನು ಕೊಟ್ಕೊಂಡು 3 ಸತತ ವರ್ಷಗಳನ್ನು ನಾವು ಪೂರೈಸಿಕೊಂಡಿದ್ದೇವೆ. ಈ 3 ವರ್ಷಗಳಲ್ಲಿ 100% 100 ಫಲಿತಾಂಶವನ್ನು ದಾಖಲಿಸುವುದರ ಮುಖಾಂತರ ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ CET, JEE ಮೇನ್ಸ್, ನಾಟ, CA ಮತ್ತು CS ಎಲ್ಲ ಪರೀಕ್ಷೆಗಳಲ್ಲೂ ಈ ಜಿಲ್ಲೆ ಗುರುತಿಸುವಂಥ ಸಾಧನೆಯನ್ನು ನಮ್ಮ ವಿದ್ಯಾರ್ಥಿಗಳು ಈ 3 ಶೈಕ್ಷಣಿಕ ಅವಧಿಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಒಂದು ಶಿಕ್ಷಣ ಅಂತ ಹೇಳಿದಾಗ ನಾನು ಈಗ ತಾನು ಹೇಳಿದಾಗೆ ಒಂದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆ. ಆ ಸರ್ವತೋಮುಖ ಬೆಳವಣಿಗೆ ಅಂತ ಹೇಳಿದ ತಕ್ಷಣ ಶಿಕ್ಷಣ ಖಂಡಿತವಾಗಿಯೂ ಜನತಾ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿದೆ. ಈಗಾಗಲೇ 3 ವರ್ಷಗಳನ್ನು ಕಳೆದ ಒಂದು ಶೈಕ್ಷಣಿಕ ಶಿಕ್ಷಣ ಸಂಸ್ಥೆ ಇದಾಗಿದ್ದು 1400ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ಪದವಿ ಪೂರ್ವ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೆ ಶಿಕ್ಷಣದ ಹೊರತಾಗಿ ನಾವು ಕ್ರೀಡೆಯನ್ನು ಗಮನಿಸಿದಾಗ 3 ವರ್ಷಗಳಲ್ಲಿ ನಮ್ಮ ಕ್ರೀಡಾ ಒಂದು ಸಾಧನೆ ಅನ್ನುವಂಥದ್ದು ಈ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮೆಚ್ಚುವಂಥದ್ದು. ಯಾಕಂತೇಳಿದರೆ 2024-25ರ ಈ ಶೈಕ್ಷಣಿಕ ಅವಧಿಯಲ್ಲಿ 43 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಕಣವನ್ನು ಕ್ರೀಡೆಯಲ್ಲಿ ತಲುಪಿದ್ದಾರೆ. ಅದಾದ ನಂತರದಲ್ಲಿ ಆ 43 ವಿದ್ಯಾರ್ಥಿಗಳಲ್ಲಿ ಉಡುಪಿ ಜಿಲ್ಲೆಯಿಂದ ಒಂದು ಹೈಯೆಸ್ಟ್ ನಂಬರ್ಸ್ 5 ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಅಂಕಣವನ್ನು ತಲುಪಿದ್ದಾರೆ. ಅಂಥ ವಿದ್ಯಾರ್ಥಿಗಳನ್ನು ಇವತ್ತು ಪ್ರಾಂಶುಪಾಲರ ಸಂಘದ ವತಿಯಿಂದ ನಮ್ಮ ಒಂದು ಕಾಲೇಜಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಮತ್ತು ಸಾಂಸ್ಕೃತಿಕ ಅಂಥೇಳಿ ಬಂದ ತಕ್ಷಣ ನಮ್ಮಲ್ಲಿ ಒಂದು 100 ವಿದ್ಯಾರ್ಥಿಗಳ ತಂಡ ಇದೆ. ವಿದ್ಯಾರ್ಥಿಗಳಲ್ಲಿ ಅತ್ಯುತ್ತಮವಾದ ಪ್ರತಿಭೆಯನ್ನು ಗುರುತಿಸುವಂಥದ್ದು ಈ ಒಂದು ಕಾಲೇಜಿನ ಒಂದು ಧ್ಯೇಯ ವಾಕ್ಯವಾಗಿಬಿಟ್ಟಿದೆ. ಯಾಕಂತೇಳಿದರೆ ನಾವೆಲ್ಲ ಒಂದು ಇದರಲ್ಲಿ ಟ್ಯಾಗ್ಲೈನ್ ಹಾಕ್ಕೊಳ್ತೇವೆ, ಜನತಾ ಅಂತೇಳಿದರೆ ಶಿಕ್ಷಣ, ಜನತಾ ಅಂತೇಳಿದರೆ ಕ್ರೀಡೆ, ಜನತಾ ಅಂತೇಳಿದರೆ ಸಾಂಸ್ಕೃತಿಕ. ಹಾಗೆ ನಮ್ಮ ಒಂದು ಈ ಕಾಲೇಜಿಗೆ ಸಪೋರ್ಟಿವ್ ಆಗಿರುವಂತಹ ಕಳೆದ ಶೈಕ್ಷಣಿಕ ಅವಧಿಯಿಂದ ಇದೇ ನಮ್ಮ ಕಿರಿಮಂಜೇಶ್ವರ ಭಾಗದಲ್ಲಿ ಒಂದು ಜನತಾ ಇಂಗ್ಲೀಷ್ ಮೀಡಿಯಂ
ಶಾಲೆ ಅಂತ ಹೇಳ್ಕೊಂಡು ನಾವು ಆರಂಭಿಸಿದ್ದೆವು. ಆರಂಭದ ಹಂತದಲ್ಲಿ ಕೇವಲ 500 ವಿದ್ಯಾರ್ಥಿಗಳು ಇದ್ದಂಥ ಶಾಲೆ ಕಳೆದ ವರ್ಷ 1200ಕ್ಕೂ ಅಧಿಕ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಂಡಿದೆ. ಹಾಗಿರುವಾಗ ನಾವು ಜನತಾ ಸಂಸ್ಥೆ ಅಂತ ಹೇಳಿದ ತಕ್ಷಣ ಪ್ರತಿಯೊಂದಕ್ಕೂ ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ವಿವಿಧ ಹಂತಗಳಲ್ಲಿ ಅದು ಕ್ರೀಡೆ, ಶಿಕ್ಷಣ, ಸಾಂಸ್ಕೃತಿಕದಲ್ಲಿ ಮುಂದುವರಿಬೇಕನ್ನೋ ಅಭಿಲಾಷೆಯನ್ನು ಇಟ್ಕೊಂಡು ಸುಸಜ್ಜಿತವಾದ ಒಂದು ಗುಣಮಟ್ಟದ ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಅದು ದೊಡ್ಡ ಒಂದು ಮಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾಗೆ ವಿವಿಧ ಕೊಠಡಿಗಳ ಒಂದು ಕನ್ಸ್ಟ್ರಕ್ಷನ್ಸ್ ಇವಾಗಲೇ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಈ ರಾಜ್ಯ ಗುರುತಿಸುವಂಥ ಹಾಗೆ ರಾಷ್ಟ್ರ ಗುರುತಿಸುವಂಥ ಒಂದು ಸಂಸ್ಥೆ ಜನತವಾಗಿ ಮೂಡಿ ಬರ್ತದೆ ಅಂತ ಆಶಾಭಾವನೆ ನನ್ನದಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಈ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ವರ್ಗೀಸ್, ಉಡುಪಿ ಜಿಲ್ಲಾ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ದಯಾನಂದ ಪೈ, ಕ್ರೀಡಾ ಸಂಯೋಜಕರಾದ ದಿನೇಶ್ ಕುಮಾರ್, ಜಿಲ್ಲಾ ಪ್ರಾಂಶುಪಾಲರ ಸಂಘದ ಪ್ರಕಾಶ್ ಶೆಟ್ಟಿ, ಉಡುಪಿ ಜಿಲ್ಲಾ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಂಶುಪಾಲರ ಸಂಘದ ವಿಜಯ್ ರಾವ್, ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಗೌರವಾಧ್ಯಕ್ಷ ಜೀವನ್ ಕುಮಾರ್ ಶೆಟ್ಟಿ, ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಸತೀಶ್ ಹೆಗ್ಡೆ ಶಾನಾಡಿ, ಸುಕೇಶ್ ಶೆಟ್ಟಿ ಹೊಸಮಠ ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಮಟ್ಟದ ನಿರೂಪಕ ಜನತಾ ಸಂಸ್ಥೆಯ ಉಪನ್ಯಾಸಕರಾದ ಉದಯ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಜನತಾ ಸಂಸ್ಥೆಯ ದೈಹಿಕ ಶಿಕ್ಷಕರಾದ ಉಮೇಶ್ ಸರ್ಪನಕಟ್ಟೆ ವಂದಿಸಿದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.